ಶೃಂಗೇರಿಯ ಗೌರಿಗದ್ದೆ ಮಠದ ಗುರೂಜಿ ವಿನಯ್ ಗುರೂಜಿ ಅವರು ಮಂಗಳೂರಿಗೆ ಆಗಮಿಸಿದ್ದು ಉದ್ಯಮಿ ಹರೀಶ್ ಶೆಟ್ಟಿ ಅವರ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಸಂಸದ ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿನಯ್ ಗುರೂಜಿ ಅವರು ಸಂಸದ ನಳಿನ್ ಕಟೀಲ್ಗೆ ಪೇಟ ತೊಡಿಸಿ ಶಾಲು ಹಾಕಿ ಆಶೀರ್ವದಿಸಿದ್ದಾರೆ. ಬಳಿಕ ಅಸ್ಸಾಂನ ಶಕ್ತಿಪೀಠ ಕಾಮ್ಯಕ್ಕ ದೇವಿಯ ರಕ್ಷಾ ವಸ್ತ್ರವನ್ನ ನಳಿನ್ ಕುಮಾರ್ ಕಟೀಲ್ಗೆ ರಕ್ಷೆಯಾಗಿ ಕಟ್ಟಿದ್ರು. ಬಳಿಕ ಉದ್ಯಮಿ ಹರೀಶ್ ಶೆಟ್ಟಿ ಅವರ ಕುಟುಂಬಸ್ಥರು ವಿನಯ್ ಗುರೂಜಿ ಅವರಿಗೆ ಪಾದಪೂಜೆ ಮಾಡಿದರು.